ಹಲೋ ಹಾಯ್ ನಮಸ್ಕಾರ. ಎಲ್ಲೋ ಹೋಗಕ್ಕೆ ರೆಡಿ ಆಗ್ತಿದ್ದೀನಿ. ಎಲ್ಲಿ ಅಂತ ಹೇಳ್ತೀನಿ. ಫಸ್ಟ್ ಸ್ಟೆಪ್ಪೇ ಸ್ಕಿನ್ ಕೇರು, ಟೋನರು, ಮಾಯಶ್ಚರೈಸರು, ಪ್ರೈಮರು ಎಲ್ಲ ಹಾಕೊಂಡು ಮೇಕಪ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಲರ್ ಕರೆಕ್ಷನ್ ಆದಮೇಲೆ ನಾನು ಯೂಸ್ ಮಾಡ್ತಾ ಇರೋಂಥ ಫೌಂಡೇಶನ್ ಬಂದು ಮ್ಯಾಕು. ಇದಾದ್ಮೇಲೆ ಲಿಕ್ವಿಡ್ ಬ್ಲಷ್ ಯೂಸ್ ಮಾಡ್ತಿದ್ದೀನಿ. ಇದನ್ನ ಫಿಂಗರ್ ಇಂದಾನೆ ಬ್ಲೆಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪೇ ಕಾಜಲ್ಲು, ಲಿಪ್ಸ್ಟಿಕ್. ಫಸ್ಟ್ ನಾನು ಡಾರ್ಕ್ ಕಲರ್ ಲಿಪ್ ಲೈನರ್ ಹಾಕೊಂಡು ಆಮೇಲೆ ಲಿಪ್ಸ್ಟಿಕ್ ಹಾಕೊಂತಿದ್ದೀನಿ. ಅದನ್ನ ನೀಟಾಗಿ ಬ್ಲೆಂಡ್ ಮಾಡಾದ್ಮೇಲೆ ಗ್ಲಾಸ್ ಹಾಕ್ತಾ ಇದ್ದೀನಿ. ಲೈನರ್ ಅಲ್ಲೇ ಒಂದ್ ಬಿಂದಿ ಇಟ್ಕೊಂಡೆ. ನೆಕ್ಸ್ಟ್ ಸ್ಟೆಪ್ ಐಬ್ರೋ ಫಿಲ್ಲಿಂಗು ಜೊತೆಗೆ ಮೇಕಪ್ ಫಿಕ್ಸರ್. ಡ್ರೆಸ್ಗೆ ಮ್ಯಾಚ್ ಆಗುವಂತ ಕ್ಯೂಟ್ ಇಯರಿಂಗ್ಸ್ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾವ್ ಇವತ್ತು ಹೋಗಿದಂತ ಪ್ಲೇಸ್ ಬಂದು ಸುಖ ರೆಸ್ಟೋರೆಂಟ್ ಅಂತ. ನಾಗರಬಾವಿನಲ್ಲಿ ಲೊಕೇಟ್ ಆಗಿದೆ. ಆಂಬಿಯನ್ಸ್ ಅಂತೂ ಸೂಪರ್ ಆಗಿದೆ. ನೋಡಿನೇ ಕಳೆದೋಗ್ಬಿಟ್ವಿ ನಾವು. ಲೈವ್ ಮ್ಯೂಸಿಕ್ ಇದ್ದಿದ್ರಿಂದ ನಾವು ಕೂಡ ಡ್ಯಾನ್ಸ್ ಎಲ್ಲ ಆಡಿ ತುಂಬಾ ಎಂಜಾಯ್ ಮಾಡಿದ್ವಿ. ಏನಾದ್ರೂ ಹೋಗ್ಬೇಕಂದ್ರೆ ಪ್ರೀ ಬುಕ್ ಮಾಡ್ಕೊಂಡೇ ಹೋಗ್ಬೇಕು. ಫುಡ್ ನನ್ಗೆ ಆವರೇಜ್ ಅನ್ನಿಸ್ತು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.